ನಮಗೂ ಕುಟುಂಬವಿದೆ. ನಮ್ಮ ಸಂಸ್ಥೆಗಳಲ್ಲಿ ದುಡಿಯುವ ಸಾವಿರಾರು ಸಂಖ್ಯೆಯ ಸಿಬ್ಬಂದಿ ಇದ್ದಾರೆ. ಅವರ ಕುಟುಂಬವಿದೆ. ನಮಗೆ ಯಾವುದೇ ಪರ್ಯಾಯ ಉದ್ಯೋಗವಿಲ್ಲದೆ ನಾವೆಲ್ಲ ಕಂಗಾಲಾಗಿದ್ದೇವೆ. ಕಳೆದ ಬಾರಿಯೂ ಲಾಕ್ಡೌನ್ ಸಂದರ್ಭ ನಮಗೆ ಯಾವುದೇ ರೀತಿಯ ಪರಿಹಾರ ನೀಡಿಲ್ಲ. ಈ ಬಾರಿಯೂ ನಮ್ಮ ನಿರೀಕ್ಷೆ ಹುಸಿಯಾಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಧ್ವನಿಬೆಳಕು ಫೋಟೋಗ್ರಾಫರ್ಸ್ ಕ್ಯಾಟರಿಂಗ್ ಶಾಮಿಯಾನ ಮಾಲಕರ ಸಂಘಗಳ ಮುಖ್ಯಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಕೊರೋನಾ ಎರಡನೇ ಅಲೆಯಿಂದಾಗಿ ಅನೇಕ ಮಂದಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಲಾಕ್ಡೌನ್ನಿಂದ ಕೆಲಸ ಕಾರ್ಯಗಳಿಲ್ಲದೆ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಕಳೆದ ಬಾರಿಯೂ ಲಾಕ್ಡೌನ್ ಸಂದರ್ಭ ನಮಗೆ ಯಾವುದೇ ರೀತಿಯ ಪರಿಹಾರ ನೀಡಿಲ್ಲ. ಈ ಬಾರಿಯೂ ನಮ್ಮ ನಿರೀಕ್ಷೆ ಹುಸಿಯಾಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಧ್ವನಿಬೆಳಕು ಫೋಟೋಗ್ರಾಫರ್ಸ್ ಕ್ಯಾಟರಿಂಗ್ ಶಾಮಿಯಾನ ಮಾಲಕರ ಸಂಘಗಳ ಮುಖ್ಯಸ್ಥರು ಅಳಲು ತೋಡಿಕೊಂಡು ರಾಜ್ಯ ಸರ್ಕಾರಕ್ಕೆ ಸಂಘಟನೆಗಳ ಮುಖ್ಯಸ್ಥರು ತಮಗೂ ಪ್ಯಾಕೇಜ್ ಘೋಷಿಸಬೇಕೆಂದು ಆಗ್ರಹಿಸಿದರು. ನಮಗೆ ವ್ಯವಹಾರ ಸೀಸನ್ ಇರುವುದೇ ಮುಖ್ಯವಾಗಿ ಜನವರಿಯಿಂದ ಮೇ ಅವಧಿಯಲ್ಲೇ. ಇದೇ ಅವಧಿಯಲ್ಲಿ ಕಳೆದ ವರ್ಷವೂ ಲಾಕ್ಡೌನ್ನಿಂದ ನಮ್ಮ ಕುಟುಂಬಗಳು ಸಂಕಷ್ಟಕ್ಕೀಡಾಗಿತ್ತು. ನಮ್ಮ ಜೊತೆ ನಮ್ಮನ್ನೇ ಆಶ್ರಯಿಸಿಕೊಂಡಿರುವ ನಮ್ಮ ಸಿಬ್ಬಂದಿ ಹಾಗೂ ಅವರ ಕುಟುಂಬದವರು ತೊಂದರೆಗೀಡಾಗಿದ್ದಾರೆ. ಈ ಬಾರಿ ಮತ್ತಷ್ಟು ಸಂಕಷ್ಟದ ದಿನಗಳನ್ನು ನಾವು ಹಾಗೂ ನಮ್ಮವರು ಎದುರಿಸುತ್ತಿದ್ದೇವೆ ಎಂದು ಧ್ವನಿಬೆಳಕು ಮಾಲಕರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಹೇಳಿದರು. ಈ 6 ತಿಂಗಳು ನಾವು ಖಾಲಿ ಇದ್ದೇವೆ. ಏನಂದರೆ ನಮ್ಮ ನೆಕ್ಸ್ಟ್ ಸೀಸನ್ ಶುರುವಾಗುವಾಗ ಮುಂಚೆ ಅದಕ್ಕೆ ಲಕ್ಷಾನುಗಟ್ಟಲೆ ನಾವು ಹಣವನ್ನು ಸುರಿಸಿ ಸಾಲ ಮೂಲಗಳಿಂದ ಅದನ್ನು ಹೊಂದಿಸಿ ಈ ಕಾರ್ಯಕ್ರಮವನ್ನು ನಂಬಿ ಬದುಕುತ್ತಿದ್ದೇವೆ. ಹಾಗೂ ನಮ್ಮೊಂದಿಗೆ ಸಾವಿರಾರು ಮಂದಿ ದುಡಿಯುವವರಿದ್ದಾರೆ. ಈ ಕಾರ್ಮಿಕ ವರ್ಗಗಳ ಬದುಕು ಕೂಡ ಬಹಳ ಸಂಕಷ್ಟದಲ್ಲಿದೆ. ಇಂತಹ ವ್ಯವಸ್ಥೆಯಿಂದ ನಮ್ಮ ಕಳೆದ 2 ಸೀಸನ್ ಕೂಡ ಕೋವಿಡ್-19 ಹೆಸರಲ್ಲಿ ಕೊಚ್ಚಿ ಹೋಗಿದೆ. ಕಳೆದ 1 ವರ್ಷದ ದಿಕ್ಕು ತೋಚದೆ ಎಲ್ಲ ಕಂಗೆಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರವು ನಮ್ಮ ಉದ್ಯಮವನ್ನು ಕಡೆಗಣಿಸುತ್ತದೆ ಎಂದು ಭಾಸವಾಗುತ್ತದೆ. ಸರ್ಕಾರದಿಂದ ಏನೇ ಪ್ಯಾಕೇಜನ್ನು ಒದಗಿಸಿದ್ದರೂ ಕೂಡ ನಮ್ಮನ್ನು ಅದರಿಂದ ಕಡೆಗಣಿಸಲ್ಪಟ್ಟಿರುತ್ತದೆ. ಈ ಬಗ್ಗೆ ನಮ್ಮ ಸರ್ಕಾರವು ದಯವಿಟ್ಟು ನಮ್ಮ ಬಗ್ಗೆ ಕರುಣೆ ತೋರಿಸಿ ಸರ್ಕಾರದಿಂದ ಏನೇ ಪ್ಯಾಕೇಜನ್ನು ಒದಗಿಸಿದ್ದರೂ ಕೂಡ ನಮ್ಮನ್ನು ಅದರಿಂದ ಕಡೆಗಣಿಸಲ್ಪಟ್ಟಿರುತ್ತದೆ. ಕಳೆದ ವರ್ಷ ನಮಗೆ ಸರ್ಕಾರದಿಂದ ಯಾವುದೇ ಪರಿಹಾರ ದೊರಕಿಲ್ಲ. ಈ ಬಾರಿಯಾದರೂ ಸರ್ಕಾರದ ಪ್ಯಾಕೇಜ್ನಲ್ಲಿ ನಮಗೆ ಒಂದಿಷ್ಟು ಪರಿಹಾರ ಸಿಗುವ ನಿರೀಕ್ಷೆ ಇತ್ತಾದರೂ ಅದು ಹುಸಿಯಾಗಿದೆ ಎಂದು ಸಂಘದ ಮಂಗಳೂರು ವಲಯ ಅಧ್ಯಕ್ಷ ವೆಂಕಟರಾಯ ಪೈ ಅಸಮಾಧಾನ ವ್ಯಕ್ತಪಡಿಸಿದರು. ನಷ್ಟ ಉಂಟಾಗಿದೆ. ಕಳೆದ ವರ್ಷ ನಾವು ಸರ್ಕಾರಕ್ಕೆ ಮನವಿ ಮಾಡಿದರೆ ಯಾವುದೇ ರೀತಿಯ ಸ್ಪಂದನೆ ಸಿಗಲಿಲ್ಲ. ಈ ಸಲವಾದರೂ ನಮಗೆ ಸರ್ಕಾರ ನಮ್ಮ ಪರವಾಗಿ ಏನಾದರೂ ಸ್ಪಂದಿಸ್ತಾರೆ ಹೇಳಿ ನಾವು ಆಶಿಸುತ್ತಾ. ಫೋಟೋಗ್ರಾಫರ್ಸ್ಗಳಿಗೆ ವರ್ಷದಲ್ಲಿ ಕೆಲಸ ಸಿಗುವುದೇ ಫೆಬ್ರವರಿಯಿಂದ ಮೇವರೆಗಿನ 4-5 ತಿಂಗಳು. ಕಳೆದ ವರ್ಷದಿಂದ ಲಾಕ್ಡೌನ್ನಿಂದಾಗಿ ನಾವು ತತ್ತರಿಸಿದ್ದೇವೆ. ತಂತ್ರಜ್ಞಾನದ ಈ ಯುಗದಲ್ಲಿ ಬಹಳಷ್ಟು ಮಂದಿ ಸಾಕಷ್ಟು ಬ್ಯಾಂಕ್ ಸಾಲ ಮಾಡಿ ಹೊಸ ವ್ಯವಸ್ಥೆಯನ್ನ ಅಳವಡಿಸಿಕೊಂಡು ಕೈ ಸುಟ್ಟುಕೊಂಡಿದ್ದೇವೆ. ಆದರೆ ಸರ್ಕಾರ ಕನಿಷ್ಠ ಪ್ಯಾಕೇಜ್ನಿಂದಲೂ ನಮ್ಮನ್ನ ಕೈಬಿಟ್ಟಿದೆ ಎಂದು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀಧರ್ ಶೆಟ್ಟಿಗಾರ್ ಬೇಸರಿಸಿದರು. ನಾವು ಯಾವತ್ತೂ ಕೂಡ ಪ್ರತಿಯೊಬ್ಬರ ಮುಖದಲ್ಲಿ ನಗುವನ್ನು ಕಾಣುವ ಛಾಯಾಗ್ರಾಹಕರು ಇವತ್ತು ನಮ್ಮ ಮುಖದಲ್ಲಿ ನಗುವಿಲ್ಲದಂತಾಗಿದೆ. ಹಾಗೂ ಸರ್ಕಾರ ಕೆಲವು ಘೋಷಣೆಯನ್ನು ಮಾಡಿದೆ. ತುಂಬ ಸಂತೋಷದ ವಿಚಾರ, ಕೆಲವು ವಲಯಗಳಿಗೆ ಸಿಕ್ಕಿದೆ. ಆದರೆ ಅದರಲ್ಲಿ ನಮ್ಮ ಹೆಸರಿಲ್ಲ ಎನ್ನುವಂಥ ಬೇಸರ ಇದೆ. ದಯವಿಟ್ಟು ಸದಸ್ಯರೇ, ಇತರರಿಗೆ ನೀವು ಘೋಷಣೆ ಮಾಡಿದ್ದೀರಿ ಪ್ಯಾಕೇಜ್. ನಮಗೆ ಕೂಡ ಕುಟುಂಬ ಇದೆ, ನಮ್ಮನ್ನು ನಂಬಿಕೊಂಡು ಬಂದಿರೋರು ಅಂತ ಇದ್ದಾರೆ. ಹಾಗೂ ನಮ್ಮ ಆಫೀಸಿನ ಸಿಬ್ಬಂದಿಗಳಿದ್ದಾರೆ. ಅವರಿಗೆ ನಾವು ಎಲ್ಲಿಂದ ಏನನ್ನು ಕೊಡಬೇಕು? ಅವರಿಗೂ ಆ ಸಿಬ್ಬಂದಿಯವರ ಮನೆಯಲ್ಲಿ ಕುಟುಂಬ ಇದೆ, ಅವರನ್ನೇ ನಂಬಿಕೊಂಡು ಬಂದಿರೋರು ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ನಮಗೆ ನಿಮ್ಮ ಪರಿಹಾರದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇನ್ನೊಂದು ಏನು ಅಂತ ಹೇಳಿದರೆ, ಹೋದ ವರ್ಷ ಲಾಕ್ಡೌನ್ ಸಮಯದಲ್ಲಿ EMI-ಯನ್ನು ಕೇಂದ್ರ ಸರ್ಕಾರ ಮುಂದುವರಿಸಿದೆ. ನಮಗೂ ಕುಟುಂಬ ಇದೆ, ಸಿಬ್ಬಂದಿಗಳಿದ್ದಾರೆ. ಅವರಿಗೆ ನಾವು ಹೇಗೆ ವೇತನ ನೀಡುವುದು? ಅವರು ಕುಟುಂಬ ಸಾಗಿಸುವುದು ಹೇಗೆ? ಇದರ ಜೊತೆಯಲ್ಲೇ ಬ್ಯಾಂಕ್ನಿಂದ ಪಡೆದ ಸಾಲ ಮರುಪಾವತಿಗೆ ಸಾಧ್ಯವಾಗದೆ ಒದ್ದಾಡುತ್ತಿದ್ದೇವೆ ಎಂದು ಶಾಮಿಯಾನ ಮಾಲಕರ ಸಂಘದ ಗೌರವಾಧ್ಯಕ್ಷ ಭಾಸ್ಕರ್ ಬೇಸರ ತೋಡಿಕೊಂಡರು. ನಮ್ಮ ಕೆಲಸಗಾರರಿಗೆ ಯಾವುದೇ ವಲಯದಿಂದ ನಮಗೆ ಪರಿಹಾರ ಹೋದ ಬಾರಿಯೂ ಸಿಗಲಿಲ್ಲ. ಈ ಬಾರಿ ಘೋಷಣೆ ಮಾಡಿದರೆ ಅದರಲ್ಲಿ ಇಲ್ಲ, ಸ್ಪಷ್ಟವಾಗಿ ತಾರತಮ್ಯ ಆಗುತ್ತಾ ಉಂಟು. ನಾನು ಕೇಳ್ತಾ ಇದ್ದೇನೆ, ಎಲ್ರಿಗೂ ಆಗುವಂತಾಗಿ ಪ್ರತಿ ಒಂದು ಸಂಘಟಿತವಾಗಲಿ ಅಸಂಘಟಿತವಾಗಲಿ ಸರ್ಕಾರ ಪರಿಹಾರ ಘೋಷಣೆಯನ್ನು ಮಾಡಿದೆ. ಅದೇ ಪರಿಹಾರವನ್ನು ನಮ್ಮ ಕೆಲಸಗಾರರಿಗೆ ಕೊಡಬೇಕು ಅಂತ ನಮ್ಮ ಪ್ರಥಮ ಬೇಡಿಕೆ. ಇದನ್ನು ನೀವು ಸರ್ಕಾರಕ್ಕೆ ಮುಟ್ಟಿಸ್ತೀರಂತ ಒಂದು ಆಶಾಭಾವನೆ. ಹಾಗೆ ನಮ್ಮ ಉದ್ಯಮದಲ್ಲೂ
ಈ ಸಮಯದಲ್ಲೇ ನಮಗೆ ಸಮಸ್ಯೆ ಬಂದಿರೋದ್ರಿಂದ ಕಾರ್ಪೊರೇಷನಲ್ಲಿ ಇರುವಂತಹ ಫೀಸ್ ಮನ್ನಾಗಳು, ಲೈಸೆನ್ಸ್ ಫೀ ಆಗಲಿ, ಬೇರೆ ಈ ಥರ ಕಟ್ಟಡ ಫೀಗಳು, ಇದನ್ನೊಂದು 2 ವರ್ಷದಲ್ಲೊಂದು ಮನ್ನಾ ಮಾಡಲಿಕ್ಕೆ ಒಂದು ಪ್ರಯತ್ನ ನಾವು ಬೇಡಿಕೆಯನ್ನು ಇಡ್ತಿದ್ದೇವೆ. ಕ್ಯಾಟರಿಂಗ್ ಮಾಲೀಕರ ಸಂಘದ ಅಧ್ಯಕ್ಷ ಅನೀಸ್ ಅವರು ಮಾತನಾಡಿ, ಮಂಗಳೂರಿನಲ್ಲಿ ನಮ್ಮ 120 ಮಂದಿ ನೋಂದಾಯಿತ ಸದಸ್ಯರು ಹಾಗೂ ಇವರಡಿ 1200 ಮಂದಿ ಕಾಯಂ ಉದ್ಯೋಗಿಗಳಿದ್ದಾರೆ. ಜಿಎಸ್ಟಿ, ಬ್ಯಾಂಕ್, ಇಎಂಐ ಇವೆಲ್ಲದರ ನಡುವೆ ವ್ಯವಹಾರ ಅತಂತ್ರದಲ್ಲಿರುವಾಗಲೇ ಈ ಲಾಕ್ಡೌನ್ ನಮಗೆ ಏನು ಇಲ್ಲದಂತೆ ಮಾಡಿದೆ ಎಂದು ಹೇಳಿದರು. ಈಗ 1,000-2,000 ಜನರದ್ದು ನಮಗೆ ಒಂದು ಕೇಟ್ರಿಂಗ್ ಇರುವಾಗ ಸುಮಾರು 100ರಿಂದ 150 ಜನ ಸಹ ನಮಗೆ ಕೆಲಸಕ್ಕೆ ಬರ್ತಾರೆ. ಅದರಲ್ಲಿ ನಮ್ಮದು ಪರ್ಮನೆಂಟ್ ಲೇಬರ್ ಸಹ ಇದ್ದಾರೆ, ಪುನಃ ನಮಗೆ ಡೈಲಿ ವೇಜಸ್ ಲೇಬರ್ ಸಹ ಬರ್ತಾರೆ. ಸುಮಾರು 1,000 ಜನ, 100ರಿಂದ 120 ಜನ, 1,000 ಜನ, 2,000 ಜನ ಅಡಿಗೆ ಇರುವಾಗ ನಮಗೆ ಅಷ್ಟು ಜನ ನಮಗೆ ಕೆಲಸಕ್ಕೆ ಇರ್ತಾರೆ. ಸೊ ಇವರ ಎಲ್ಲ ಕೆಲಸ ನಮ್ಮದು, ಎಲ್ಲರದ್ದು ಕೆಲಸ ನಮ್ಮದು ಹೋಯಿತು. ಈ 50ರಲ್ಲಿ ನಮಗೆ ಎಷ್ಟು ಜನ, ಮ್ಯಾಕ್ಸಿಮಮ್ 10 ಜನ, 5 ಜನ ಜನರಿಗೆ ಮಾತ್ರ ಕೆಲಸ ಸಿಗ್ತದೆ. ಸೊ ಇವರ ಕೆಲಸ ಎಲ್ಲ ಕಂಪ್ಲೀಟ್ ಹೋಗಿದೆ. ಎರಡನೇದಾಗಿ ನಾವು ನಮ್ಮ ಬ್ಯಾಂಕ್ ಇನ್ಸ್ಟಾಲ್ಮೆಂಟ್ಸ್, EMIs ಮತ್ತು GST, ಕಾರ್ಪೊರೇಷನ್ ಟ್ಯಾಕ್ಸ್ ಮತ್ತು ನಮಗೆ ಇದು ಕಸದ ಗಾರ್ಬೇಜ್ ಟ್ಯಾಕ್ಸ್ ನಮಗೆ ತುಂಬ ಹೆವಿ ಇರ್ತದೆ. ಅದನ್ನು ಸಹ ಯಾವುದಾದ್ರೂ ಒಂದು ಟ್ಯಾಕ್ಸ್ ವಿಷಯದಲ್ಲಿ ನಮಗೆ ಯಾವುದು ಸಹ ನಮಗೆ ಗೌರ್ಮೆಂಟ್ ಬಗ್ಗೆಯಲ್ಲಿ ಏನು ಪರಿಹಾರ ನಮಗೆ ಸಿಗಲಿಲ್ಲ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅಡ್ಯಾರ್, ಶಾಮಿಯಾನ ಮಾಲೀಕರ ಸಂಘದ ಕ್ಲೆವರ್ ಡಿಸೋಸಾ, ಧ್ವನಿ ಬೆಳಕು ಸಂಘದ ಪ್ರಮುಖರಾದ ಡಿಜೆ ಶ್ಯಾಮ್ ಮೊದಲಾದವರು ಉಪಸ್ಥಿತರಿದ್ದರು. ಶಾಮಿಯಾನ ಸಂಘದಡಿ ಮಂಗಳೂರು ಘಟಕದಲ್ಲಿ ನೋಂದಾಯಿಸಿಕೊಂಡವರ ಸಂಖ್ಯೆ 247 ಆಗಿದ್ದು, ಇವರಡಿ 1,400ಕ್ಕೂ ಅಧಿಕ ಮಂದಿ ಉದ್ಯೋಗಸ್ಥರಿದ್ದಾರೆ. ಧ್ವನಿ ಬೆಳಕು ಸಂಘದಡಿ 300 ಮಂದಿ ನೋಂದಾಯಿತ ಮಾಲಕರಿದ್ದರೆ, ನೋಂದಾವಣೆ ಆಗದವರು 600ಕ್ಕೂ ಅಧಿಕ ಮಂದಿ ಇದ್ದಾರೆ. ಇವರಡಿ 3,500ಕ್ಕೂ ಹೆಚ್ಚು ಮಂದಿ ಕೆಲಸಕ್ಕಿದ್ದಾರೆ. ಫೋಟೋಗ್ರಾಫರ್ಸ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಸೋಸಿಯೇಷನ್ನಡಿ 3,826 ಸದಸ್ಯರಿದ್ದು, ಮಂಗಳೂರು ವಲಯದಲ್ಲಿ 450 ಮಂದಿ ಸದಸ್ಯರು ಹೊಂದಿದ್ದಾರೆ. ಇನ್ನು ಕಳೆದ ಬಾರಿಯೂ ಲಾಕ್ಡೌನ್ ಸಂದರ್ಭ ನಮಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ. ಈ ಬಾರಿಯಾದರೂ ಪ್ಯಾಕೇಜ್ ಸಿಗುವ ನಿರೀಕ್ಷೆಯಲ್ಲಿದ್ರು, ಅದು ಕೂಡ ಹುಸಿಯಾಗಿದೆ ಎಂಬ ಅಭಿಪ್ರಾಯ ಕೇಳಿಬಂದಿದೆ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧ್ವನಿ ಬೆಳಕು, ಫೋಟೋಗ್ರಾಫರ್ಸ್, ಕ್ಯಾಟರಿಂಗ್, ಶಾಮಿಯಾನ ಮಾಲಕರ ಸಂಘಗಳ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.